ಮನೆಗೆ ನುಗ್ಗಿ ಚಿನ್ನಾಭರಣ, ನಗದು, ವಾಹನಗಳನ್ನು ಕಳ್ಳತನಗೈಯುವ ಪ್ರಕರಣಗಳನ್ನು ನೋಡಿದ್ದೇವೆ. ಆದರೆ ಇಲ್ಲೊಬ್ಬ ಮಹಿಳೆ ತೆಂಗಿನಕಾಯಿ ಕದ್ದು ವೈರಲ್ ಆಗಿದ್ದಾಳೆ. ಈ ವಿಚಿತ್ರ ಕಳ್ಳತನ ಪ್ರಕರಣವೊಂದು ಬೆಂಗಳೂರಿನಲ್ಲಿ ಬೆಳಕಿಗೆ ಬಂದಿದೆ. ಅಂಗಡಿಯಲ್ಲಿ ಮಹಿಳೆಯೊಬ್ಬರು ಸತತವಾಗಿ ತೆಂಗಿನಕಾಯಿಗಳನ್ನು ಕದಿತಾ ಇದ್ದು ಅಂಗಡಿ ಮಾಲೀಕರಿಗೆ ತಲೆನೋವಾಗಿದ್ದಾರೆ. ಬೆಳಗಿನ ಜಾವ ಸುಮಾರು 3 ಗಂಟೆಗೆ ಮಹಿಳೆಯೊಬ್ಬರು ಅಂಗಡಿಯ ಆವರಣಕ್ಕೆ ನುಗ್ಗಿ ಸುಮಾರು 15 ತೆಂಗಿನಕಾಯಿಗಳನ್ನು ಕದ್ದಿದ್ದಾರೆ. ಈ ದೃಶ್ಯವು ಅಂಗಡಿಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸ್ಪಷ್ಟವಾಗಿ ದಾಖಲಾಗಿದೆ. ಇದು ಮೊದಲ ಬಾರಿಯಲ್ಲ. ಇದೇ ಮಹಿಳೆ ಈ ಹಿಂದೆಯೂ ಕೂಡ ಇದೇ ಅಂಗಡಿಯಿಂದ ತೆಂಗಿನಕಾಯಿಗಳನ್ನು ಕದ್ದಿದ್ದರು ಎಂದು ತಿಳಿದು ಬಂದಿದೆ. ಇದು ಒಂದು ಸಲದ ಆಕಸ್ಮಿಕವಲ್ಲ, ಬದಲಿಗೆ ಆಕೆಯ ಹಳೆಯ ಅಭ್ಯಾಸ ಎಂಬುದು ಮಾಲೀಕರ ವಾದ. ಕಳೆದ 1 ವಾರದಿಂದ ಅಂಗಡಿ ಮಾಲೀಕರು ಈ ಕಳ್ಳಿಯನ್ನ ಹಿಡಿಯಲು ಹದ್ದಿನ ಕಣ್ಣಿಟ್ಟು ಕಾದು ಕುಳಿತಿದ್ರು. ಆದರೂ ಕೂಡ ಮಾಲೀಕರ ಕಣ್ತಪ್ಪಿಸಿ ಮಹಿಳೆಯು ಪುನಃ ಕಳ್ಳತನ ಮಾಡುವಲ್ಲಿ ಯಶಸ್ವಿಯಾಗಿದ್ದಾಳೆ. ಸಿಸಿಟಿವಿ ದೃಶ್ಯಾವಳಿಗಳ ಆಧಾರದ ಮೇಲೆ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ದೂರನ್ನು ದಾಖಲಿಸಿಕೊಂಡಿದ್ದಾರೆ. ಆರೋಪಿ ಮಹಿಳೆಯನ್ನ ಪತ್ತೆ ಹಚ್ಚಲು ಕ್ರಮವನ್ನು ಕೈಗೊಂಡಿದ್ದಾರೆ. ಇನ್ನೊಂದು ಕಸಿದ್ದೀನಿ ಈ ಏರಿಯಾದಲ್ಲಿ ಹೋಗ್ಬೇಕು ಆಂಟಿ ಹೆಸರು ಚೆನ್ನಾಗಿ ಕಟ್ಕೊಂಡು ಟಿವಿ ಹಾಕಿದ್ರೆ ಚಿಕ್ಕಪ್ಪಕ್ಕ ಮನೆಗೆ ಗೊತ್ತಾಗ್ಬಿಡ್ತದೆ. ಇನ್ನೊಂದು ಕಸಿದ್ದೀನಿ ಈ ಏರಿಯಾದಲ್ಲಿ ಹೋಗ್ಬೇಕು ಆಂಟಿ ಹೆಸರು